ಅಖಿಲ ಕರ್ನಾಟಕ ಬ್ರಾಹ್ಮಣ ಅರ್ಚಕ ಮತ್ತು ಪುರೋಹಿತರ ಪರಿಷತ್ ಮುಲ್ಕಿ ತಾಲೂಕು ಘಟಕದ ಉದ್ಘಾಟನೆ ಪಣಂಬೂರು ಹೊಯ್ಗೆಗುಡ್ಡೆ ಶ್ರೀ ಉಮಾಮಹೇಶ್ವರ ದೇವಸ್ಥಾನದಲ್ಲಿ ನಡೆಯಿತು. ಈ ತಾಲೂಕು ಘಟಕದ ಉದ್ಘಾಟನೆಯನ್ನ ಬ್ರಹ್ಮಶ್ರೀ ವೇದಮೂರ್ತಿ ಶಿಬರೂರು ವೇದವ್ಯಾಸ ತಂತ್ರಿಗಳು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಿದರು. ಈ ಬಳಿಕ ಮಾತನಾಡಿದ ಅವರು, ಬ್ರಾಹ್ಮಣರು ಶಾಂತಿಪ್ರಿಯರಾಗಿದ್ದು ಸಂಘಟನೆ ಮತ್ತು ಶಿಸ್ತು ಒಗ್ಗೂಡಿಸಿಕೊಳ್ಳಿ, ಇಲ್ಲಿ ಹಚ್ಚಿದ ದೀಪ ದೇಶದಾದ್ಯಂತ ಪಸರಿಸಲಿ ಎಂದು ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡ ದಕ್ಷಿಣ ಕನ್ನಡ ಜಿಲ್ಲಾ ಅರ್ಚಕ ಪುರೋಹಿತ ಪರಿಷತ್ ಅಧ್ಯಕ್ಷ ಕೃಷ್ಣರಾಜ್ ಪಿ ಭಟ್ ಮಾತನಾಡಿ, ಸಮಾಜದ ಗೌರವ ಉಳಿಸಿಕೊಳ್ಳಲು ಸಂಘಟನೆ ಪೂರಕವಾಗಿದ್ದು ಸಂಕಷ್ಟದಲ್ಲಿರುವ ಬ್ರಾಹ್ಮಣರಿಗೆ ನೆರವಾಗಿ ಸಮಾಜದಲ್ಲಿ ಸದೃಢತೆ ಅವಕಾಶ ಸದುಪಯೋಗಪಡಿಸಿಕೊಂಡು ಧಾರ್ಮಿಕತೆಯ ಮೂಲಕ ದೇಶಕ್ಕೆ ಮಾದರಿಯಾಗಬೇಕು ಎಂದರು. ಈ ಸಂದರ್ಭ ಮುಲ್ಕಿ ತಾಲೂಕು ಘಟಕದ ಅಧ್ಯಕ್ಷರಾಗಿ ವೇದಮೂರ್ತಿ ವಾದಿರಾಜ ಉಪಾಧ್ಯಾಯ ಕೋಲಕಾಡಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ವೇದಮೂರ್ತಿ ಕೃಷ್ಣಪ್ರಸಾದ್ ಭಟ್ ಪುನರೂರು ಹಾಗೂ ಮುಲ್ಕಿ ವಲಯದ ಸದಸ್ಯರು ಘಟಕ ಜವಾಬ್ದಾರಿಯ ಅಧಿಕಾರವನ್ನು ವಹಿಸಿದರು.